ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ ನಡೀತಾ ಇದೆ. ಸೊ ಮತ್ತೊಂದು ಎಪಿಸೋಡ್, ಮತ್ತೊಂದು ಅದ್ಭುತವಾದಂತಹ ಪಯಣದ ಜೊತೆಗೆ ಅದೆಷ್ಟೋ ಕಂಟೆಸ್ಟೆಂಟ್ಗಳು ವೇದಿಕೆಗೆ ಬರುವಂತಹ ಹೊತ್ತು. ಸೊ ನಾವು ರೆಡಿ, ಕಂಟೆಸ್ಟೆಂಟ್ ರೆಡಿ ಇದಾರೆ ಆಲ್ರೆಡಿ. 3 ವಾರದಿಂದ ಕರ್ನಾಟಕಕ್ಕೆ ಕಿಕ್ ಮೇಲೆ ಕಿಕ್ ಕೊಡ್ತಾ 4ನೇ ವಾರ ಅಂತಿಮ ವಾರ ಗ್ರೂಪ್ ರೌಂಡಲ್ಲಿ ಮತ್ತೆ ಯಾವ ರೀತಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಅನ್ನ ಕರ್ನಾಟಕಕ್ಕೆ ಕೊಡ್ತಾರೆ ಅಂತ ಕಾದು ನೋಡುವಂತಹ ಯಕ್ಷ ಪ್ರಶ್ನೆ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಅಂತಂದ ಮೇಲೆ ತಡ ಮಾಡ್ದೇನೆ ಯಾರೋ ಒಂದು 3 ಜನರನ್ನ ವೆಲ್ಕಮ್ ಮಾಡಲೇಬೇಕು. ಯಾರೋ ಅಲ್ಲ, ಅವ್ರು ಇಲ್ಲದಿದ್ರೆ ಕಾರ್ಯಕ್ರಮನೇ ನಡೆಯೋಲ್ಲ. ಸೊ ದಟ್ ಈಸ್ ನನ್ ಅದರ್ ದಾನ್ ನಮ್ಮ ವೆರಿ ಟ್ಯಾಲೆಂಟೆಡ್ ಜಡ್ಜಸ್. ಮೊದಲನೇದಾಗಿ ತಮ್ಮ ಡ್ಯಾನ್ಸ್ನ ಮುಖಾಂತರ ಎಲ್ಲರ ಕರ್ನಾಟಕದ ಮನಸ್ಸು ಗೆದ್ದಂತಹ ನಮ್ಮ ವೆರಿ ಪ್ರಿಟಿ ಗರ್ಲ್, ದಟ್ ಈಸ್ ನನ್ ಅದರ್ ದಾನ್ ಸಾಕ್ಷಿ ಅವರಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯಾಕೆ ಪಕ್ಕದಲ್ಲಿ ಅಣ್ಣ ಬೇಡವಾ? ಬೇಡ, ಬೇಡ 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 ಬೇಡ. ಆಯ್ತು. ಈ ಸೆಮಿಫಿನಾಲೆಯಲ್ಲಿ ನಮ್ಮೆಲ್ಲರನ್ನ ಮತ್ತೆ ನಿಮ್ಮನ್ನ ಅತ್ಯಂತ ತೀಕ್ಷ್ಣವಾದಂತಹ ಮಾತುಗಳೊಂದಿಗೆ ತಿದ್ದೋದಿಕ್ಕೆ ಮತ್ತೆ ಕರ್ನಾಟಕದ ಹೆಜ್ಜೆಯನ್ನ ತಿದ್ದಿ ಅವರನ್ನ ಮುನ್ನಡೆಸೋದಕ್ಕೆ ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ಅತ್ಯುತ್ತಮ ನೃತ್ಯ ನಿರ್ದೇಶಕರಾಗಿ ತುಳುರಂಗದ ಹೆಮ್ಮೆಯ ಕಲಾವಿದರಾಗಿ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸ್ಫುರದ್ರೂಪಿ ಹುಡುಗಾದಳಿ ಸೂರಜ್ ಸಾನೇರ್ ಆನ್ ಸ್ಟೇಜ್. ಪ್ರೀತಿಯ ಚಪ್ಪಾಳೆ, ಕರ್ನಾಟಕ ಜೋರದ ಚಪ್ಪಾಳೆಗಳಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಸೂರಜ್ ಸಾನೇರ್. ವೆಲ್ಕಮ್ ಒನ್ಸ್ ಅಗೇನ್ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿಫಿನಾಲೆಗೆ. ಏನ್ ಗೊತ್ತಾ, ಎಲ್ಲ ನನ್ನ ಪಕ್ಕನೆ ಇವತ್ತು. ಸೂರಜ್ ಬಕ್ಕಲ್ಲ ನಮ್ಮ ತಿಕ್ಕೆರುಂಡು. ಪಾರ್ಟಿ ಚೇಂಜ್ ಆಯ್ತು ಅಲ್ಲ, ಈ ಸಲ ಒಂದು ಚೇಂಜ್ ಮಾಡುವ ಅಂತ. ಓಕೆ, ಪರವಾಗಿಲ್ಲ. ಸೊ ಇಲ್ಲ ಅಂದ್ರೆ ನಮ್ಗೆ ಹೆಣ್ಮಕ್ಳು ಗೋಳನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಸರ್. ಆಯ್ತು ಸರ್, ಓಕೆ. ತಡ ಮಾಡದೆ ಇನ್ನೋರ್ವ ನಮ್ಮ ಜಡ್ಜ್. ಸೊ ಅದೆಷ್ಟು ವೇದಿಕೆಗಳಲ್ಲಿ ತಮ್ಮ ನೃತ್ಯದ ಮುಖಾಂತರ ಕರ್ನಾಟಕದ ಮನಸ್ಸು ಗೆದ್ದಂತಹ ಪ್ರತಿಭೆ, ದಟ್ ಈಸ್ ನನ್ ಅದರ್ ದಾನ್ ಸುಮಿತ್ ಆಮೀನ್. ಬರ್ಲಿ ಜೋರಾದಂತಹ ಚಪ್ಪಾಳೆ. Proudly choreographer our cross area Sumit Amin on stage. Thank you sir. Welcome once again Karnataka Best Dancers Juniors ಗೆ. ಸೊ ತ್ರಿಮೂರ್ತಿಗಳ ಆಗಮನ ಆಗಿದೆ. ಸೆಮಿಫಿನಾಲೆಯ ಈ ಸಂಚಿಕೆಯನ್ನ ಮುಂದುವರಿಸೋದಕ್ಕೆ ಎಲ್ಲರೂ ತುದಿಗಾಲು ನಿಂತಿದ್ದಾವೆ. ಬಿಕಾಸ್ 2 ಸಂಚಿಕೆಗಳು 2 ವಾರಗಳು ನಮ್ಮನ್ನ ಕಿಕ್ಕೇರಿಸಿದ್ದಾವೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸೂರಜ್ ಸರ್ ಈ ವಾರ? ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಸೆಮಿಫಿನಾಲೆ ಒಂದು ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್. ಆ್ಯಂಡ್ ನನಗೆ ತುಂಬ ಖುಷಿ ಏನಂದರೆ ಈ ವೇದಿಕೆನ ತುಂಬ ಚಾಲೆಂಜ್ ಆಗಿ ತಗೊಂಡು ಡಿಫ್ರೆಂಟ್ ಫಾರ್ಮ್ಸ್ನ ಡಿಫ್ರೆಂಟ್ ಕಾನ್ಸೆಪ್ಟ್ನ ತಗೊಂಡು ವೇದಿಕೆಗೆ ಕೊರಿಯೋಗ್ರಾಫರ್ ಆಗಲಿ ಕಂಟೆಸ್ಟೆಂಟ್ಸ್ ಆಗಲಿ ಅವ್ರು ಬರ್ತಾ ಇರೋದು ಹ್ಯಾಟ್ಸ್ ಆಫ್ ಎವ್ರಿ ಒನ್. ಆ್ಯಂಡ್ ಈ ಶೋ ಒಂದು ದೊಡ್ಡ ಹಿಟ್ ಆಗಿದೆ ಆಲ್ರೆಡಿ. ಸೊ ಎಲ್ಲ ಕರ್ನಾಟಕದ ಜನತೆಗೆ ಧನ್ಯವಾದ. ಆ್ಯಂಡ್ ಇವತ್ತು ಕೂಡ ಅಂಥದ್ದೇ ಒಂದು ಟಗ್ ಆಫರ್ ಆಗಕ್ಕಿದೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ನಿಮ್ಮ ಮಾತು ಇವರಿಬ್ಬರ ಮಾತು ಸೇರಿ ನಿಮ್ಮ ಮಾತಾಗಿದೆ ಇವತ್ತು. ಧನ್ಯವಾದಗಳು. ನಿಮಗೋಸ್ಕರ ಹಾಟ್ ಆಗಿರುವಂತಹ ಹಾಟ್ ಸೀಟ್ ವೆಯ್ಟ್ ಮಾಡ್ತಾ ಇದೆ. ದಯವಿಟ್ಟು ಅಲ್ಲಿ ಕುತ್ಕೊಂಡು ಒಳ್ಳೆಯ ಜಡ್ಜ್ಮೆಂಟ್ ಅನ್ನು ಕೂಲ್ ಆಗಿ ಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ನಿಮ್ಮ ಪ್ರೀತಿಯೊಂದಿಗೆ ನಿಮ್ಮನ್ನ ಅಲಂಕರಿಸಿಕೊಳ್ಳೋದಕ್ಕೆ ಆಹ್ವಾನಿಸಿ ಬಿಡ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ನಾವಿದ್ದೇವೆ, ಜಡ್ಜಸ್ ಇದ್ದೇವೆ, ಕಂಟೆಸ್ಟೆಂಟ್ ಕೂಡ ಇದ್ದಾರೆ. ಸೊ ಕಾರ್ಯಕ್ರಮ ಕಂಪ್ಲೀಟ್ ಆಗಬೇಕಾದ್ರೆ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ಇಂಪಾರ್ಟೆಂಟ್. ಇವತ್ತು ನಮ್ಮ ಜೊತೆ ಇನ್ನೋರ್ವ ಬ್ಯೂಟಿಫುಲ್ ಕಪಲ್ ಇದ್ದಾರೆ. ಸೊ ಪ್ರಜ್ವಲ್ ಹಾಗೇನೆ ಅನುಷಾ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಜ್ವಲ್ ಆ್ಯಂಡ್ ಅವರ ಧರ್ಮಪತ್ನಿ ಅನುಷಾ ಅವರು. SKF ಯಾರಿಗೆ ಗೊತ್ತಿಲ್ಲ ಹೇಳಿ, ಅದರ ಓನರ್ ಆಗಿರುವಂತಹ ಪ್ರಜ್ವಲ್ ಆ್ಯಂಡ್ ಅವರ ಧರ್ಮಪತ್ನಿ ಅನುಷಾ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉದ್ಯಮಕ್ಕೆ ಹೊಸ ಭಾಷ್ಯವನ್ನು ಬರೆದವರು ಯುವಕರು ಕೇವಲ ಮನೋರಂಜನೆಯತ್ತ ಪಯಣ ಬೆಳೆಸಿದ್ರೆ ಇವರು ಮಾತ್ರ ಉದ್ಯಮದ ಮೂಲಕ ಅದೆಷ್ಟೋ ಕುಟುಂಬಗಳಿಗೆ ಆಸರೆಯನ್ನು ಒದಗಿಸಿ ಇವತ್ತು ನಮ್ಮ ಕರಾವಳಿಯ ಭಾಗದಲ್ಲಿ ಯುವ ಉದ್ಯಮಿಯಾಗಿ ಎಲ್ಲರ ಜನಮಾನಸದಲ್ಲಿ ರಾರಾಜಿಸ್ತಾ ಇದ್ದಾರೆ. ನಿಮ್ಮ ಉದ್ಯಮದ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳಿ 7 ಕೋಟಿ ಕನ್ನಡಿಗರ ಪರವಾಗಿ ನಾವಿಬ್ಬರು ಹಾರೈಸಿಕೊಳ್ತಾ ಇದ್ದೇವೆ ಸರ್.
ಸೊ ಕಾರ್ಯಕ್ರಮಕ್ಕೆ ಬಂದಾಯಿತು, ನಿಮಗೋಸ್ಕರ ಸ್ಪೆಷಲ್ ಸೀಟ್ ಕೂಡ ವೆಯ್ಟ್ ಮಾಡ್ತಾ ಇದೆ. ಅದಕ್ಕಿಂತ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಮಾತುಗಳು. ಯಾರು ಮಾತಾಡ್ತೀರಾ? ಗಂಡ ಫಸ್ಟಾ ಹೆಂಡತಿ? ಹಾಂ, ಏನಿ ಅವ್ರು ಮಾತಾಡ್ತಾರೆ. ಹಾಂ, ಅವ್ರು ಮಾತಾಡ್ತಾರೆ. ಸೊ ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಈ ಒಂದು ಕಾರ್ಯಕ್ರಮ ನಮ್ಮ ಮೂಡುಬಿದಿರೆಯಲ್ಲಿ ನಡೀತಿರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಹಾಗೆ ಇದೊಂದು ಕಾರ್ಯಕ್ರಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಎಲ್ಲ ಜೂನಿಯರ್ ಡ್ಯಾನ್ಸರ್ಸಿಗೆ ಅವರ ಟ್ಯಾಲೆಂಟ್ ಆಗಿರ್ಬೋದು, ಅವರ ಸ್ಕಿಲ್ಲನ್ನು ಶೋಕೇಸ್ ಮಾಡಲಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಳ್ಳೆ ಆಪರ್ಚುನಿಟೀಸ್ ಹೌದು. ಸೊ ಹಾಗೆ ಎಲ್ಲ ಜೂನಿಯರ್ ಡ್ಯಾನ್ಸರ್ಸಿಗೆ ಆಲ್ ದ ಬೆಸ್ಟ್, ಡೂ ವೆಲ್. ಧನ್ಯವಾದಗಳು ಪ್ರಜ್ವಲ್ ಅವರೇ. ಅನುಷಾ ಅವರೇ 2 ಮಾತು. ಗಂಡ ಹೇಳಿದ್ದೆ ವೇದವಾಕ್ಯ ಅಲ್ಲ. ಏನಂದರೆ ಆ್ಯಕ್ಚುಲಿ ವಿ ಆರ್ ಸೋ ಎಕ್ಸೈಟೆಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ. ದಟ್ಸ್ ಥಿಂಗ್ ಆ್ಯಕ್ಚುಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಏನಿದ್ರು ಕೂಡ ಅಲ್ಲಿ ಕುತ್ಕೊಂಡು ಮಾತಾಡುವ ನಿಮಗೋಸ್ಕರ ಅದ್ಭುತವಾದಂತಹ ಕಂಟೆಸ್ಟೆಂಟ್ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲು ನನ್ನ ಪ್ರಶ್ನೆ, ಸರ್ ನೀವು ಯಾವಾಗಾದರೂ ಡ್ಯಾನ್ಸ್ ಮಾಡಿದ್ದೀರಾ? ಮಾಡಿದ್ದೀರಿ? ಲಾಂಗ್ ಬ್ಯಾಕ್ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮೊದಲು ಮತ್ತೆ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡಿ ಮಾಡಿಸಿ ಕಳಿಸ್ತೇವೆ. ಓಕೆ ಸರ್, ಮುದ್ದಾದ ಸಿಂಹಾಸನ ನಿಮಗೋಸ್ಕರ ಕಾಯ್ತಾ ಇದೆ. ರಾಜ ರಾಣಿಯರ ಹಾಗೆ ಕುಳಿತುಕೊಂಡು ಅದನ್ನು ಅಲಂಕರಿಸಿಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ವಾಹಿನಿ ಹಾಗೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಇನ್ನೊಂದು ಎಪಿಸೋಡ್, ಇನ್ನೊಂದು ಹೊಸ ಕಂಟೆಸ್ಟೆಂಟ್. ಸೊ ತಡ ಮಾಡದೆ ನಮ್ಮ ಇವತ್ತಿನ ಎಪಿಸೋಡ್ನ ಮೊದಲ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ವಿ ಹ್ಯಾವ್ ಶಾಶ್ವತ್ ಫ್ರಮ್ ಕುಮಟಾ. ಬರಲಿ ಜೋರಾದಂತಹ ಚಪ್ಪಾಳೆ. ರಣ 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 ಕಲಿಯೋ ಭೂಮಿಗೆ ನೆಯ್ಯುವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡೋ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುನು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದೆಂದು ನಿಂಗೆ ಜಯ ಹೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ, ನಿನ್ನ ನಡುಕ ಆ ವೈರಿ ಪಡೆಗೆ, ನಿನ್ಗೆದೆಯಲ್ಲಿ ಭಯವಿಲ್ಲ ರಣರೋಚಕ. ನಿನ್ನದೇ ನಡೆ ಧೈರ್ಯ ನಮಗೆ, ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ, ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನ ದಿನವೂ ಹೋರಾಟ, ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ, ಓ ನೀನು ಧೈರ್ಯದ ಸಾಮ್ರಾಟ. ಎಂತವರ ಬಿಟ್ಟಿರುವೆ, ಬಯಕೆಗಳ ತೊರೆದಿರುವೆ, ದೃಢವಾಗಿ ನಿಂತಿರುವೆ, ನೀ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು, ಅಜರಾಮರ ಹೆಸರು, ಹೇ ನಿನಗೆ ಸಾಟಿ ಯಾರೋ ಯಾರೋ ಯಾರೋ. ದಿನ 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 ದುಡಿವೆ ನೀನು ಓಹೋ, ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ, ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ, ಎಂದೆಂದು ನಿಂಗೆ ಜಯ ಹೋ. Oh,
ಈ ದೇಶದ ಹೆಮ್ಮೆ, ಈ ದೇಶದ ರಕ್ಷಕ, ನಮ್ಮೆಲ್ಲರ ಪಾಲಿನ ದೈವ, ಕಣ್ಣಿಗೆ ಕಾಣದೆ ನಿಂತುಕೊಂಡು ಈ ಗಡಿಯನ್ನು, ಈ ಮಣ್ಣನ್ನು, ಈ ಗಾಳಿಯನ್ನು, ಈ ನೀರನ್ನು ಸದಾಕಾಲ ಸಂರಕ್ಷಿಸುವಂತಹ ಭಾರತದ ಹೆಮ್ಮೆಯ ಎಲ್ಲ ವೀರ ಯೋಧರಿಗೆ ಕರುನಾಡು ಒಂದು ಜೋರಾದ ಚಪ್ಪಾಳೆಗಳು ನೀವೆಲ್ಲರ ಕೈಗಳಿಂದ ಮೊಳಗಲಿ ಎನ್ನುವಂತಹ ನಲ್ಮೆಯ ಕೋರಿಕೆಯನ್ನು ಮಾಡಿಕೊಳ್ಳುತ್ತಾ ಈ ವೀರ ಯೋಧನ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಸೂರಜ್ ಸರ್. ಹಾಯ್ ಶಾಶ್ವತ್. ಓಕೆ, ಏನಾಯಿತು? ಟಯರ್ಡ್ ಆಯಿತಾ ಪರ್ಫಾರ್ಮೆನ್ಸ್ ಆದಮೇಲೆ? ಓಕೆ, ನನಗೆ ಈ ಐಡಿಯಾ ತುಂಬ ನ್ಯೂ ಅಂತ ಹೇಳಲ್ಲ, ಬಟ್ ಓಕೆ ಸೆಮಿಫೈನಲ್ಗೆ ಇದನ್ನು ತೊಗೊಳ್ಬೋದು. ಆದರೆ ಇದರ ಎಕ್ಸಿಕ್ಯೂಷನ್ ನಂಗೆ ಅಂತ ಅಷ್ಟು ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಯೋಧ ಅಂದ ತಕ್ಷಣವೇ ಆ ಪವರ್ಫುಲ್ ಆಗಿ ಪ್ರೆಸೆಂಟ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಿನ್ಸ್ ಇಟ್ಸ್ ಎ ಸೆಮಿಫಿನಾಲೆ ಗ್ರೂಪ್ ರೌಂಡ್ ಆಗಿರೋದ್ರಿಂದ ಗ್ರೂಪ್ ಜೊತೆ ಸಾಕ್ಷಿದ್ ಹೇಗೆ ಮಾಡ್ತಾನೆ ಅನ್ನೋದೇ ಇವತ್ತಿನ ದೊಡ್ಡ ಪಾಯಿಂಟ್. ಸೊ ನನಗೆ ಅಲ್ಲಿ ಕಾನ್ಫಿಡೆನ್ಸ್ ತುಂಬ ಲ್ಯಾಕ್ ಇದ್ದಾಗೆ ಅನಿಸ್ತಿತ್ತು ನಿಮ್ಮದು. ಯಾಕೆಂದರೆ ನೀನು ಪರ್ಫಾರ್ಮೆನ್ಸ್ ಮಾಡ್ತಿರುವಾಗ ತುಂಬ ಕಡೆ ಕೆಳಗೆ ನೋಡಿ ಡ್ಯಾನ್ಸ್ ಮಾಡ್ತಿದ್ಯಾ. ಆ್ಯಂಡ್ ಎಲ್ಲರ ಎನರ್ಜಿ ಸ್ವಲ್ಪ ಡ್ರಾಪ್ ಅನಿಸ್ತು. ಅದು ಬಿಟ್ಟರೆ ಈ ಐಡಿಯಾ ಓಕೆ, ಬಟ್ ಇನ್ನೂ ಪರ್ಫಾರ್ಮೆನ್ಸ್ ವೈಸ್ ನೀವು ಇನ್ನೂ ಸ್ಟ್ರಾಂಗ್ ಅಂತ ಬರಬೇಕಿತ್ತಂತ ಅನಿಸ್ತಿತ್ತು. ಓಕೆ, ಆಲ್ ದ ಬೆಸ್ಟ್. ಓಲ್ಡು ಸಾಕ್ಷಿ ಮೇಡಮ್. ಶಾಶ್ವತ್, ಸೊ ಸೂರಜ್ ಸರ್ ಹೇಳಿದ್ರಲ್ವಾ, ಸೊ ನನಗೂ ಅದೇ ಪಾಯಿಂಟ್ಸ್ ಅನಿಸಿದ್ದು. ಎಕ್ಸ್ಪ್ರೆಷನ್ ಥ್ರೂ ಔಟ್ ಫುಲ್ ಸಾಂಗ್ ಎಕ್ಸ್ಪ್ರೆಷನ್ ಕೊಡಲೇ ಇಲ್ಲ. ಎಲ್ಲೋ ಭಯ ಆಗ್ತಾ ಇತ್ತಾ? ಏನಾಯಿತು? ಸೆಮಿಫಿನಾಲೆ ಟೆನ್ಷನ್ ಜಾಸ್ತಿ ಆಯಿತಾ ಅನಿಸುತ್ತೆ ಶಾಶ್ವತಿಗೆಲ್ಲ. ಥ್ರೂ ಔಟ್ ಅವ್ನು ಕೆಳಗಡೆ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ, ಸೊ ಎಕ್ಸ್ಪ್ರೆಷನ್ ಇರಲಿಲ್ಲ. ಆ್ಯಂಡ್ ಕೊರಿಯೋಗ್ರಫಿಕ್ಲಿ ಇಟ್ ವಾಸ್ ಗುಡ್ ಆ್ಯಂಡ್ ಎಕ್ಸಿಕ್ಯೂಷನ್ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ನನಗನ್ಸಿದ್ದು ಅಷ್ಟೇ. ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸುಮಿತ್ ಸರ್. ಶಾಶ್ವತ್. ಹಾಯ್ ಸರ್. ಏನಾಯ್ತಪ್ಪ, ಬೇಜಾರಲ್ಲಿದ್ದಿ? ಇಲ್ಲ ಸರ್. ಹಾಂ ಸರ್, ಊಟ ಕೊಟ್ಟಿಲ್ವಾ? ಯಾಕೆ, ಏನಾಯಿತು? ಇಲ್ಲ. ಹಾಂ, ಫೇಸ್ ಸ್ವಲ್ಪ ಡಲ್ ಇತ್ತು ನಿಂದು. ಓಕೆ, ಅದು ಬಿಟ್ಟರೆ ನೀನು ಲಿಪ್ಸಿಂಗ್ ಮಾಡಲೇ ಇಲ್ಲ ಫಸ್ಟಿಂದ ಲಾಸ್ಟ್ ತನಕ. ಲಿಪ್ಸಿಂಗ್ ಮಾಡಿದ್ಯಾ? ಮಾಡಿಲ್ಲ. ಕೇಳಿ ನಿಮ್ಮ ಸರ್ ಹತ್ರ ಕೇಳಿ ಮಾಡಿದ್ದಿಲ್ಲ. ಓಕೆ, ನೋ ಪ್ರಾಬ್ಲಮ್. ಕೊರಿಯೋಗ್ರಫಿ ಚೆನ್ನಾಗಿತ್ತು. ಏನು ಮಾಡಿದ್ದೀರಾ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಸ್ವಲ್ಪ ಗ್ರೂಪ್ ಸಿಂಕ್ ಮಿಸ್ ಹೊಡಿತಿತ್ತು. ಓಕೆ, ಅದರ್ ದೆನ್ ದಟ್ ಓಕೆ, ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ಳಿ. ಸೆಮಿಫೈನಲ್ಸ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಓಕೆ, ನಮ್ಮ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಸರ್, ಪರ್ಫಾರ್ಮೆನ್ಸ್ ಹೇಗಾಯಿತು? ಶಾಶ್ವತ್, ಹಾಯ್ ಸರ್. ಇಟ್ ವಾಸ್ ಅ ಎನರ್ಜೆಟಿಕ್ ಸ್ಟಾರ್ಟ್ ಆ್ಯಂಡ್ ದೇಶಭಕ್ತಿ ಇದು ಕಾಣಿಸ್ತಾ ಇತ್ತು ನಿಮ್ಮ ಡ್ಯಾನ್ಸಲ್ಲಿ. ಥ್ಯಾಂಕ್ ಯು ಸರ್. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಿನ್ನು. ಸೊ ಆಲ್ ದ ವೆರಿ ಬೆಸ್ಟ್ ಟು ಯುವರ್ ಟೀಮ್. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ರಿಸಲ್ಟ್ ಇನ್ನೂ ಬಾಕಿ ಇದೆ. ಹೋಪ್ ವೆಲ್, ಒಳ್ಳೆಯದೇ ಆಗುತ್ತೆ, ಎಲ್ರಿಗೂ ಒಳ್ಳೆಯದೇ ಆಗಲಿ ಅಂತ ಹಾರೈಸ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶಾಶ್ವತ್ ಟೀಮ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ. ಸೊ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ರೌಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ. ಆದ್ರೆ ಈಗ ಸಣ್ಣ ವಿರಾಮ ತೆಗೆದುಕೊಳ್ಳುವಂಥ ಹೊತ್ತು. ಸೊ ಮತ್ತೆ ಬರ್ತೇವೆ ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವುದಕ್ಕಿಂತ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿರುವಂತಹ ಅನ್ಸಿ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಧಾ ಜುವೆಲರ್ಸ್, ವಿಶಾಲ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಹಾಗೆಯೇ ಟೋನಿ ಎಸ್ಟೇಟ್ ಆಗಿರ್ಬೋದು, ಹಾಗೆಯೇ ಸೃಷ್ಟಿ ಗಾರ್ಡನ್ಸ್, ಕಾಸ್ಟ್ಯೂಮ್ ಕಾಟೇಜ್ ಮಂಗಳೂರು, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಸ್ಪರ್ಧಿ ಮಾನ್ವಿ ಕೃಷ್ಣನಗರಿ ಉಡುಪಿಯಿಂದ ಜೋರಾದಂತಹ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಿ ಮಾನ್ವಿ ಫ್ರಮ್ ಉಡುಪಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ಪ್ರೀತಿ ಸುಡ ಕೇಳು ಝುಮ್ತದಿ ಕಡಕ ತಕ ತಿತ್ತ ಕಣ್ಣಕ ಝುಮ್ತದಿ ತತ್ತಿತ್ತಂ ತರಗಿಡ ತಕ ತಿತ್ತಂ ತದಿಂ ತತ್ತಗಣಂ ತತ್ತಗ ಝುಮ್ ತತ್ತಚ್ಚಂ ತತ್ತದಿತ ತತ್ತಣತ ತರಗಿಡತಂ 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 ತರಗಿಡತಂ
ಒಂದು ಸಾರಿ ಹಂಪಿಗೆ ಹೋಗಿ ಹಂಪೆಯ ದರ್ಶನ ಮಾಡ್ಕೊಂಡು ಬಂದಂಗಿತ್ತು ಅನಿಸುತ್ತೆ. ಆ ಹಂಪೆಯಲ್ಲಿ ಬೇಲೂರಲ್ಲಿ ಆ ಶಿಲಾಬಾಲಕಿಯರನ್ನು ಆ ಗೋಡೆ ಮೇಲೆ ಕೆತ್ತಿದ್ರೆ ಇವತ್ತು ನಮ್ಮ ಸೆಮಿಫಿನಾಲೆಯಲ್ಲಿ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸಲ್ಲಿ ಸಾಲಾಗಿ ಒಂದು ಚಿನ್ನದ ಮೂರ್ತಿಯನ್ನು ಕೆತ್ತಿಟ್ಟಂಗೆ ಆ ಮೂರ್ತಿಗೆ ಜೀವ ಬಂದರೆ ಹೆಂಗೆ ಕುಣಿಯುತ್ತೆ ಅನ್ನೋ ಹಾಗೆ ಮಾಡಿ ಕೊಟ್ಟಿದ್ದಾರೆ ಮಾನ್ವಿ ಆ್ಯಂಡ್ ಟೀಮ್. ಈ ಟೀಮಿನ ಈ ಒಂದು ಸ್ಮೂತ್ ಆ್ಯಂಡ್ ನೈಸ್ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತೇಳಿ ಸಾಕ್ಷಿ ಮೇಡಮ್ ನಿಮ್ಮ ಹತ್ರನೇ ಕೇಳಿಬಿಡ್ತೇವೆ. ಹಾಯ್ ಮಾನ್ವಿ. ಹಾಯ್. ಎಕ್ಸ್ಪ್ರೆಷನ್ ಕ್ವೀನ್, ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ ಸ್ಟೇಜಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲೈಕ್ ಸೋ ಬ್ಯೂಟಿಫುಲ್. ಎಲ್ಲರೂ ಅಷ್ಟೇ ನೀವು ಹೇಳಿರೋ ಹಾಗೆ ಶಿಲೆಗಳಿಗೆ ಜೀವ ಬಂದಿದ್ದೇನೋ ಅನ್ನೋಷ್ಟು ಆ ಮಟ್ಟಿಗೆ ಸೋ ಬ್ಯೂಟಿಫುಲ್. ಆ ಗ್ರೇಸ್ ಆಗಿರ್ಬೋದು. ಆಮೇಲೆ ನಾನು ನಮ್ಮ ಸ್ಟೇಜಲ್ಲಿ ನೋಡಿದ್ದೀನಿ ಸೆಮಿ ಕ್ಲಾಸಿಕಲ್ ಮಾಡಿರೋದನ್ನ, ಬಟ್ ಪ್ಯೂರ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ನ ಈ ಸ್ಟೇಜ್ಗೆ ಮಾನ್ವಿ ತೊಗೊಂಬಂದಿದ್ದಾರೆ. ಸೊ ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ತಂದುಕೊಟ್ಟಿದೆ. ಮೈ ಹಾರ್ಟ್ ಇಸ್ ಹ್ಯಾಪಿ ಅಂತಲೇ ಹೇಳ್ಬೋದು. ನನಗೆ ಕ್ಲಾಸಿಕಲ್ ಅಂದರೆ ತುಂಬಾ ಇಷ್ಟ. ನಾನು ಕೂಡ ಕ್ಲಾಸಿಕಲ್ ಡ್ಯಾನ್ಸರೇ. ಸೊ ಸರಿ ಮಾಡಿಲ್ಲ ಅಂದರೆ ಮುದ್ರಾ ಸರಿ ಮಾಡಿಲ್ಲ ಅದೆಲ್ಲ ಹೇಳ್ತೀವಿ, ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಕೊರಿಯೋಗ್ರಾಫರ್ನ ಕರಿಬೋದಾ ಸ್ಟೇಜ್ ಮೇಲೆ? ದಿವಾ ಮೇಡಮ್ ಆ್ಯಂಡ್ ಅವಿನಾಶ್ ಸರ್. ಜೋರಾಗಿ ಚಿಪ್ಪಾಳೆ ಬರಲಿ. ಅವಿನಾಶ್ ಸರ್, ದಿವ್ಯಾ ಮೇಡಮ್. ಈ ಪರ್ಫಾಮೆನ್ಸ್ಗೆ 2 ಪಿಲ್ಲರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮಗೆ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತೀನಿ. ನಮ್ಮ ನೆಲದ ಒಂದು ಡ್ಯಾನ್ಸ್ ಫಾರ್ಮ್ನ ತೊಗೊಂಬಂದು ಇಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಈ 2 ಕಣ್ಣು ಸಾಲದು, ಇನ್ನೊಂದು ಜನ್ಮ ಎತ್ತು ಬಂದರೂ ಈ ಥರ ಒಂದು ಪರ್ಫಾಮೆನ್ಸ್ ನೋಡ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸೊ ಅಷ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಾನ್ವಿ ತುಂಬ ಹೇಳ್ಕೊಟ್ಟಿರೋದನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಯೋರ್ ಗ್ರೇಸ್, ಯೋರ್ ಎಕ್ಸ್ಪ್ರೆಷನ್ಸ್, ಆಮೇಲೆ ಕೊರಿಯೋಗ್ರಫಿ ಇರ್ಬೋದು, ಆ ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಾವ್ ಮೂಮೆಂಟ್ಸ್ ಮಾಡಲೇಬೇಕು ಅಂತ ಇಲ್ಲ. ಡ್ಯಾನ್ಸಲ್ಲಿ ತುಂಬ ಶಕ್ತಿ ಇದೆ. ಆ ಡ್ಯಾನ್ಸ್ ಮಾತ್ರ ಸಾಕು ನಾವು ಒಂದು ಕಾಂಪಿಟಿಷನ್ ವಿನ್ ಆಗೋದಕ್ಕಾಗಲಿ ಇನ್ನೊಂದಕ್ಕೆ. ಸೊ ಮಾನ್ವಿ ಹ್ಯಾಸ್ ಡನ್ ಅ ಗುಡ್ ಜಾಬ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಆಲ್ ಟು ಸುಮಿತ್ ಸರ್. ಎಸ್ ಮಾನ್ವಿ. ಹಾಯ್ ಸರ್. ಹಾಯ್. ನಿಮ್ಮ ಕಾಸ್ಟ್ಯೂಮ್ ಎಷ್ಟು ರಿಚ್ ಇದೆಯಾ, ಕೊರಿಯೋಗ್ರಫಿ ಸಹ ಅಷ್ಟೇ ರಿಚ್ ಆಗಿ ಕಾಣ್ತಿದೆ. ಓಕೆ, ವರ್ಸಟೈಲ್ ಡ್ಯಾನ್ಸರ್ ಅಂತ ಅನ್ಬೋದು. ಒಂದೇ ಡ್ಯಾನ್ಸ್ ಫಾರ್ಮನ್ನು ಏನು ಮಿಕ್ಸ್ ಮಾಡೋದೆ, ಹಾರದೆ, ಫ್ಲಿಪ್ಸ್ ಹಾಕೋದೆ, ಮ್ಯಾಶಪ್ ಮಾಡೋದೆ, ಓಕೆ ಗೆದ್ದುಬೋದು ಅಂತ ಇವತ್ತು ನೀವು ತೋರಿಸಿದ್ದೀರ. ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದೀರಾ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಾಸ್ಟ್ಯೂಮ್ ಅಂತ ಹಿಡಿದು ಓವರಾಲ್ A to Z ಹನ್ಸಿ ಗೋಲ್ಡನ್ ಡೈಮಂಡ್ಗೆ ಪ್ರಮೋಷನ್ ಕೊಟ್ಟಾಗಿತ್ತಿತ್ತು. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಾನು ಸೂರಜ್ ಸರ್ ಹತ್ರ ಲಾಸ್ಟಾಗಿ ಯಾಕೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಂತ ಹೇಳಿದರೆ, ಸೂರಜ್ ಸರ್ ಯಾವಾಗಲೂ ಹೇಳ್ತಾರೆ ಒಂದು ಸಾಂಗ್ ಅಂತ ಬಂದಾಗ ಅದಕ್ಕೆ ಒಂದು ಪಕ್ಕಾ ಕಾಸ್ಟ್ಯೂಮ್, ಪಕ್ಕಾ ಮೇಕಪ್, ಪಕ್ಕಾ ಪ್ರಾಪರ್ಟಿ ಸೆಟ್, ಒಂದು ಡಿಸೈನ್ ಇದ್ದಂಗೆ ಇರಬೇಕು ಅಂತ ಹೇಳಿ ಸರ್. ಅದಕ್ಕೋಸ್ಕರ ನೀವು ಇಷ್ಟಪಡೋ ಫಾರ್ಮ್ ನಾನು ಯಾವಾಗಲೂ ಒಂದ್ಸರಿ ಹೇಳ್ತಾ ಇದ್ದೆ, ತಾಳೆ ಹೂವು ಪೊದೆಯಿಂದ ನಾನು ಹಾಡನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಬಿಕಾಸ್ ಇಷ್ಟೇ ನೀಟಾಗಿ ಇದೇ ರೀತಿ ಒಂದು ಕಾಸ್ಟ್ಯೂಮ್ ಡಿಸೈನಲ್ಲಿ ಇದ್ದಂಥ ಹಾಡೋದು, ಅದನ್ನು ಅಷ್ಟೇ ನೀಟಾಗಿ ನೀವು ಕೊರಿಯೋಗ್ರಫಿ ಮಾಡಿ ಕುಣಿಯೋಣ ಬಾರದಲ್ಲಿ ಟೈಟಲ್ ಕೂಡ ವಿನ್ ಆಗಿದ್ರಿ. ಬಟ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಹಾಯ್ ಮಾನ್ವಿ. ಹಾಯ್ ಸರ್. ಫಸ್ಟ್ ಆಫ್ ಆಲ್ ಮಾನ್ವಿಗಿಂತ ಈ ಕೊರಿಯೋಗ್ರಫಿಯಲ್ಲಿ ನನಗೆ ಎದ್ದೆದ್ದು ಕಾಣೋದೇ ಆರ್ಟ್ ವರ್ಕ್. ಸೊ ಹ್ಯಾಟ್ಸ್ ಆಫ್, ಯಾರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ಆರ್ಟ್ ವರ್ಕ್ ಮಾಡಿದ್ದಾರೆ, ಅವರಿಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಸೆಕೆಂಡ್, ನನಗೆ ತುಂಬ ಪ್ಲಸ್ ಪಾಯಿಂಟ್ ಅನಿಸಿದ್ದು ಮ್ಯೂಸಿಕ್ ಎಡಿಟಿಂಗ್. ಅದು ಬ್ಯೂಟಿಫುಲಿ ಕನ್ನಡ ಸಾಂಗಿಗೆ ಒಂದು ಈ ಥರ ಟಚ್ ಕೊಟ್ಟು. ಆ್ಯಂಡ್ ಥರ್ಡ್, ಡೆಫಿನೆಟ್ಲಿ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ದಿಸ್ ದ ಕೊರಿಯೋಗ್ರಾಫರ್ಸ್ನವರ ಎಫರ್ಟ್ ಎದ್ದೆದ್ದು ಕಾಣ್ತಿದೆ. ಸೊ ಇದು 3 ಸೇರಿ ಆ್ಯಂಡ್ ಫೈನಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಎಲ್ಲ ಮಕ್ಕಳು ಮನೆಗೆ ಹೋಗಿ ದಯವಿಟ್ಟು ದೃಷ್ಟಿ ತೆಗೀರಿ. ನನಗೆ ದೇವಲೋಕದಲ್ಲಿ ಅಪ್ಸರೆಯರು ಡಾನ್ಸ್ ಮಾಡಿದಾಗೆ ಇವತ್ತು ನಂಗೆ ಅನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಯಾವ ಫಾರ್ಮ್ ಬಂದರೂ ಇಂಡಿಯನ್ ಫಾರ್ಮ್ಗೆ ಅದರದೇ ಆದ ಒಂದು ಗತ್ತು, ಘನತೆ, ಒಂದು ಆ್ಯಟಿಟ್ಯೂಡ್ ಇದ್ದೇ ಇದೆ.
ಸೊ ಎವ್ರಿ ಟೈಮ್ ಅದು ಪ್ರೂವ್ ಆಗ್ತಾ ಇದೆ. ಇವತ್ತು ಇಂಡಿಯನ್ ಕ್ಲಾಸಿಕಲ್ ಫಾರ್ಮ್ ಇಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ಬೋದು ವಿತ್ ವೆರೈಟೀಸ್ ಆಫ್ ಫಾರ್ಮ್ಸ್ ಮಿಕ್ಸ್ ಮಾಡಿ ಅಂತ ನೀವು ಇವತ್ತು ಪ್ರೂವ್ ಮಾಡಿದ್ದೀರಾ. ಆ್ಯಂಡ್ ಇದು ನಮಗೆ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಸೆಮಿಫಿನಾಲಲ್ಲಿ ಬೇಕಾಗಿರೋದು. ಓಕೆ, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಗ್ರೇಟ್ ಜಾಬ್, ಆಲ್ ದ ಬೆಸ್ಟ್, ಫಿಂಗರ್ ಕ್ರಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಈ ಮುದ್ದಾದ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಮುದ್ದಾದ ಜೋಡಿ ಅಲ್ಲಿ ಕುಂತ್ಕೊಂಡಿದೆ. ಮೇಡಮ್, ಅವರ ಪಾಲಿಗೆ ನೀವೇ ಶಿಲಾಬಾಲಿಕೆ, ನೀವೇ ಬೇಲೂರ ಕನ್ನಿಕೆ, ಎಲ್ಲ ನೀವೇ. ಆದರೆ ನಮ್ಮ ಸೆಮಿಫಿನಾಲೆಯ ಈ ಬಾಲಕಿಯರ ಬಗ್ಗೆ ನಿಮ್ಮ ಒಪಿನಿಯನ್? ಇಟ್ ವಾಸ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ಮಾನ್ವಿ ಆ್ಯಂಡ್ ಟೀಮ್. ನಮಗೆ ನಿಮ್ಮ ಕೋಆರ್ಡಿನೇಷನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಪ್ರಾಪ್ಸ್ ಯುಟಿಲೈಸೇಷನ್ ಇದೆಲ್ಲ ಸಖತ್ತಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸಾಂಗ್ ಸೆಲೆಕ್ಷನ್ ವಾಸ್ ಆಸಮ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ವೇಟ್ ಮಾಡ್ತಾ ಇರೋಣ, ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಬಾಕಿ ಇದೆ. ವಿಶ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಈಗ ಸ್ಪಂದನ ವಾಹಿನಿಯಲ್ಲಿ ನೀವೆಲ್ಲರೂ ಈ ವಾರ ನೋಡ್ತಾ ಇರುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಸೆಮಿಫಿನಾಲೆಯ ಕೊನೆಯ ವಾರದ ಪರ್ಫಾರ್ಮೆನ್ಸ್ಗಳು ನಿಮಗೋಸ್ಕರ ಒಂದಕ್ಕಿಂತ ಒಂದು ಅದ್ಭುತವಾಗಿ 3 ವಾರಗಳಿಗಿಂತ ಈ ವಾರ ಇನ್ನೂ ಹೆಚ್ಚು ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ, ಸೊ ಮತ್ತೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಒಂದಿಗೆ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇರುವುದು ಸನ್ನಿಧಿ ಫ್ರಮ್ ಕುಂಟ. ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಮುದ್ದೆ ಕಣ್ತುಂಬ ಒಳ್ಳೆ ನಿದ್ದೆ, ಹಳ್ಳಿನ ಸೊಂಪು ಗುರು, ಇಟ್ಟು ಪಟ್ಟು ಸಿರು ಪೊಲಿ ಹುಡುಗರ ಹಕ್ರೋ ಬಿಟ್ಟು ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ, ಸುತ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ, ಐಸಿನಲ್ಲೇ ಸುಡ್ತಾಳಲ್ಲಪ್ಪೋ, ಚಾಕು ಚೂರಿ ಹಾಕದೇನೆ ಚುಚ್ಚುತ್ತಾಳಲ್ಲೋ, ಹೇ ಮಚ್ಚು ಗಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ. ಅರೆ ಆಟ ಆಡೋಕೆ ಬಂದೋಳು ಈಗ ಮಾಟ ಮಾಡ್ಯಾಳಪ್ಪೋ, ಅರೆ ಆಟ ಆಡೋಕೆ ಬಂದೋಳು ಈಗ ಮಾಟ ಮಾಡ್ಯಾಳಪ್ಪೋ. ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪೋ, ಸುಡ್ತಾಳಲ್ಲಪ್ಪೋ ಐಸಿನಲ್ಲೇ ಸುಡ್ತಾಳಲ್ಲಪ್ಪೋ. ಮುದ್ದು ಸುಂದರಿ ಮುತ್ತಿನಂತ ಮೈಸಿರಿ,
ಎಗುಸಿಗು ಚೋಕಿರಿ ಯಕ್ಕ ಮಕ್ಕ ಚಂದರಿ ಬರೋಬ್ಬರಿ ಏಜುರಿ ನಂಗೆ ಬಾಳ ಇಷ್ಟ ರೀ ಎರ್ರಬಿರಿ ಸೊಕ್ಕುರಿ ಹಂಗು ನಂಗೆ ಬೇಕುರಿ ಇವಳೆ ಕಾಣೋ ನನ್ ಚಂದಿರ ಚಕೋರಿ ಈ ರಾಧೆಗೆ ನಾನೇ ಮುರಾರಿ ವಾರೆ ಒಯ್ಯಾರಿ ನನ್ನ ಪೋರಿ ಚೋರಿ ಮಾತಾಳಪ್ಪ ವಾರೆ ಒಯ್ಯಾರಿ ನನ್ನ ಪೋರಿ ಚೋರಿ ಮಾತಾಳಪ್ಪ ಕೊಳ್ತಾಳಲ್ಲಪ್ಪ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪ ಸುಡ್ತಾಳಲ್ಲಪ್ಪ ಐಸಿನಲ್ಲೇ ಸುಡ್ತಾಳಲ್ಲಪ್ಪ. ಓಕೆ, ನಮ್ಮ ಸನ್ನಿಧಿ ಪರ್ಫಾರ್ಮೆನ್ಸ್ ಸಖತ್ತಾಗಿ ಬಂತು ಆ್ಯಂಡ್ ಕ್ಯೂಟ್ ಆಗಿತ್ತು. ಸೊ ನಮ್ಮ ಕ್ಯೂಟಾಗಿ ಅನ್ನಿಸಿದ್ರು ಕೂಡ ನಮ್ಮ ಜಡ್ಜಸ್ಸಿಗೆ ಹೆಂಗೆ ಅನ್ನಿಸ್ತು ಅಂತ ಕೇಳ್ಕೊಂಡು ಬರೋಣ. ಮೊದಲೇದಾಗಿ ಸಾಕ್ಷಿ ಅವರೇ, ಸನ್ನಿಧಿ ಯಾರು ಕೊರಿಯೋಗ್ರಾಫರ್ ಇದಕ್ಕೆ? ಕೊರಿಯೋಗ್ರಾಫರ್ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಶು ಸರ್, ನನಗೆ ಈ ಎಂಟೈರ್ ಐಡಿಯಾ ಇಷ್ಟ ಆಯಿತು. ಆ್ಯಕ್ಚುಲಿ ಫ್ಯೂಷನ್ ಆಫ್ ಸ್ಟೈಲ್ಸ್ ಮಾಡಿದ್ರಿ ನೀವು, ಎಷ್ಟೊಂದು ಸ್ಟೈಲ್ಸ್ನ ಫ್ಯೂಷನ್ ಮಾಡಿ ಆ್ಯಂಡ್ ಗರ್ಲ್ಸ್ ಅವ್ರನ್ನ ಸಪೋರ್ಟ್ ಮಾಡಿರೋ ರೀತಿ ಆಗಿರ್ಬೋದು, ನನಗಿಷ್ಟ ಆಯಿತು. ಸ್ವಲ್ಪ ಕಾಂಪ್ಲೆಕ್ಸಸ್ ಮಾಡ್ಬೋದಿತ್ತು ಅಂತ ನನಗನ್ನಿಸಿದ್ದು ಕೊರಿಯೋಗ್ರಫಿ ವೈಸ್, ಬಿಕಾಸ್ ಶೀಸ್ ಕೇಪಬಲ್ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಗಮನದಲ್ಲಿಟ್ಟು ಮಾಡಿ. ಆ್ಯಂಡ್ ನನಗೆ ಒಂದೆರಡು ಫಾರ್ಮೇಷನ್ಸ್ ಕೂಡ ತುಂಬ ಇಷ್ಟ ಆಯಿತು. ಅವಳು ರೋಲ್ ಮಾಡ್ಕೊಂಡು ಹೋಗೋದು, ದ್ಯಾಟ್ ಫಾರ್ಮೇಷನ್ ಆ್ಯಂಡ್ 1 by 1 ಅವರು ಕುತ್ಕೋತಾರೆ. ಸೊ ಇಟ್ ವಾಸ್ ಡಿಫ್ರೆಂಟ್ ಆಗಿತ್ತು ಸ್ವಲ್ಪ. ಸೊ ಅವರಿಂದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಇನ್ನೂ ಇದಕ್ಕಿಂತ ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓವರ್ ಟು ಸುಮಿತ್. ಎಸ್ ಸನ್ನಿಧಿ, ತುಂಬ ಚೆನ್ನಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಕೊರಿಯೋಗ್ರಫಿಯಲ್ಲಿ ನನಗೆ ಸ್ವಲ್ಪ ಫ್ರೆಶ್ನೆಸ್ ಕಾಣಿಸಿತು. ಬಾಲಿವುಡ್ ಟಚ್ ಥರ ಇತ್ತು, ಫಿಲ್ಮಿ ಟಚ್ ಥರ ಇತ್ತು. ಪ್ರಾಪರ್ಟೀಸ್ ಆಗಲಿ ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಯೂಸ್ ಮಾಡಿದಿರ. ಓಕೆ, ಓವರ್ ಆಲ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುಮಿತ್ ಅವರೇ. ಸೂರಜ್ ಅವರೇ. ಹಾಯ್ ಸನ್ನಿಧಿ. ಹಾಯ್ ಸರ್. ನನಗೆ ಕೊರಿಯೋಗ್ರಾಫರ್ ಏನಂದರೆ ಇಲ್ಲಿ ಸೇಫ್ ಪ್ಲೇ ಮಾಡಿದ್ದೀರಂತ ಅನಿಸ್ತದೆ. ಯಾಕೆಂದರೆ ಫಿಲ್ಮಿ ಸಾಂಗ್ ತೊಗೊಂಡು ನೀವು ಸಿಂಪಲ್ ಸ್ಟೆಪ್ಸ್ ಕೊಟ್ಟಾಗ ಅದು ಡ್ಯಾನ್ಸ್ ನಮಗೆ ಎಂಟರ್ಟೈನ್ ಆಗಿ ಕಾಣುತ್ತೆ. ಬಟ್ ಕಾಂಪಿಟೇಷನ್ ಲೆವೆಲ್ಗೆ ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನನಗೆ ಮೇಲ್ ವಾಯ್ಸ್ ತೊಗೊಂಡಿದ್ದು ದೊಡ್ಡ ಒಂದು ಮಿಸ್ಟೇಕ್ ಅಂತ ಅನಿಸುತ್ತೆ. ಯಾಕೆಂದರೆ ಕಂಟೆಸ್ಟೆಂಟ್ಸ್ ಫೀಮೇಲ್ ಆಗಿರೋದ್ರೆ ಒಂದು ಮೇಲ್ ರೀತಿ ಕಂಪ್ಲೀಟ್ ಡ್ರೆಸ್ ಮಾಡಿ ಅವಳಿಗೆ ಆ ಚಾನ್ಸ್ ಕೊಡಬೇಕಿತ್ತು. ಅವಳು ಫೀಮೇಲ್ ಡ್ರೆಸ್ಸಲ್ಲಿ ಅಂದರೆ ತಲೆ ಕೂದಲೆಲ್ಲ ಹಾಗೆ ಇರೋದ್ರಿಂದ ಸೊ ಅವಳು ಮೇಲ್ ಸಿಂಗಿಂಗ್ ಮಾಡ್ತಿದ್ಲು. ಬೇಕಾದರೆ ನಮ್ಮ ಜೋಗಿ ಫಿಲ್ಮಲ್ಲಿ ಚಿಕ್ಕು ಪುಕ್ಕು ರೈಲು ಅಂಥ ಸಾಂಗ್ಸ್ ಎಲ್ಲ ತೊಗೊಂಡು ಇಲ್ಲಿ ಬ್ಲೆಂಡ್ ಮಾಡಿದರೆ ತುಂಬ ಚೆನ್ನಾಗಿ ಇನ್ನೂ ವರ್ಕೌಟ್ ಆಗ್ತಿರೋದು. ನನಗೆ ಅಂತೂ ಬೇಸಿಕ್ ಸ್ಟೆಪ್ಸ್ನ ಹಾಕಿ ಸ್ವಲ್ಪ ಸೇಫ್ ಪ್ಲೇ ಆಯಿತು ಅಂತ. ಅದು ಬಿಟ್ಟರೆ ಇದು ಕೊರಿಯೋಗ್ರಫಿ ಇನ್ನೂ ಸ್ಟ್ರಾಂಗ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಕಮ್ ಔಟ್ ವೆಲ್. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆಲ್ ದ ಬೆಸ್ಟ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಸ್ಪೆಷಲ್ ಗೆಸ್ಟ್ ಪ್ರಜ್ವಲ್ ಆ್ಯಂಡ್ ಅನುಷಾ. Hi Sanidhi. Hi sir. So it was a wonderful program, like dance. Thank so you, we sir. enjoyed it. And costumes ಆಗಲಿ ಎಲ್ಲ ಚೆನ್ನಾಗಿತ್ತು. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ನೋಡುವ ರಿಸಲ್ಟ್ ಏನಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ರೌಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ. ಆದರೆ ಈಗ ಸಣ್ಣ ವಿರಾಮ ತೆಗೆದುಕೊಳ್ಳುವಂಥ ಹೊತ್ತು. ಸೊ ಮತ್ತೆ ಬರ್ತೇವೆ ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಇವತ್ತಿನ ಎಪಿಸೋಡ್ನ ಕಡೆಯ ಸ್ಪರ್ಧಿ ಇದೀಗ ವೇದಿಕೆಗೆ ಬರುವಂತಹ ಹೊತ್ತು. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಜೊತೆಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಆದ್ಯ ಫ್ರಮ್ ಪುತ್ತೂರಿನ ಮುತ್ತು ಆದ್ಯ ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಬರಲಿ ಜೋರಾದಂತಹ ಚಪ್ಪಾಳೆ. ಸಾರಿ, ಐ ಆಮ್ ಸಾರಿ. ಯಾವ ದಿನ ಹಾಗೆ ಆ ದಿನ ಕೂಡ ನಾನು ಒಬ್ಬಳೇ ಸ್ಕೂಲಿನಿಂದ ಬರ್ತಾ ಇದ್ದೆ. ಸಾರಿ, ಯಾಕಂದ್ರೆ ಆ ದಿನ ನಾನು ಸಣ್ಣ ಬಟ್ಟೆ ತೊಟ್ಟಿದ್ದೆ. ಸಾರಿ, ಐ ಆಮ್ ಸಾರಿ, ಯಾಕಂದ್ರೆ ನಾನು ಅಂಕಲ್ನ ಮನೆಯೊಳಗೆ ಬರೋಕೆ ಹೇಳಿದ್ದೆ. ಆದಿ ಜ್ವಾಲೆ, ಅನಂತ ಜ್ವಾಲೆ, ಮಾಯ ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡೋ ಜ್ವಾಲೆ, ಅಗ್ನಿ ಜ್ವಾಲೆ. ಆದಿ ಜ್ವಾಲೆ, ಅನಂತ ಜ್ವಾಲೆ, ಮಾಯ ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡೋ ಜ್ವಾಲೆ, ಅಗ್ನಿ ಜ್ವಾಲೆ. ಹುಟ್ಟು ಕಾಲಕ್ಕೂ ಮೊದಲೇ ಹುಟ್ಟಿದ ವಂಶ. ಅಂಗಿ ಹುಟ್ಟು ಮೊದಲೇ ಅಕ್ಕಿ ನೋಟಿದ ವಂಶ. ಆದಿ ಜ್ವಾಲೆಯನೆಂದು ಕಾದಂತ ಗುರಿ ವಂಶ. ಅಗ್ನಿ ತಿಂದು ಬೆಳೆದ ಕಾಡಾಗ್ನಿಯ ವಂಶವು. ಬಾ ನಿಂತೊಳೆ ತಟಿ ಬಾ, ಆ ಕತಿ ಯತಿ ಬಾ, ನೀ ಆನೆ ಮಾಡು ಬಾ. ಬಾ ನಿಂತೊಳೆ ತಟಿ ಬಾ, ಆ ಕತಿ ಯತಿ ಬಾ, ನೀ ಆನೆ ಮಾಡು ಬಾ. ಬಾ ಬಾ ಬಾ. ಆದಿ ಜ್ವಾಲೆ, ಅನಂತ ಜ್ವಾಲೆ, ಮಾಯ ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡೋ ಜ್ವಾಲೆ, ಅಗ್ನಿ ಜ್ವಾಲೆ. ಕೈಯನ್ನು ಮುಷ್ಟಿ ಮಾಡಿ ಅವನ ಹಲ್ಲು ಮುರಿದೆ, ಅದಕ್ಕೆ ಸಾರಿ. ಸ್ಕರ್ಟ್ ಸಣ್ಣದಾಗಿತ್ತು, ಹೌದು. ಕಾಲಿಂದ ಅವನ ಎದೆಗೆ ಒದ್ದೆ, ಅದಕ್ಕೆ ಸಾರಿ. ಬೊಬ್ಬೆ ಹಾಕಿ ಚನ ಸೇರಿಸಿ ಎಲ್ಲರಿಂದ ಅವನಿಗೆ ಒದೆ ಬೀಳೋ ಹಾಗೆ ಮಾಡಿದೆ, ಅದಕ್ಕೆ ಸಾರಿ. ನಾವು ಅವರ ಉದ್ದೇಶಗಳನ್ನ ವಿಫಲಗೊಳಿಸಿದ್ವಿ, ಅದಕ್ಕೆ ಸಾರಿ. ಗುಡುಗುಡುಗಿದ ಮಳೆ ಸುರಿಸಿದ ಹುಟ್ಟಿದ ವಿಲಯ, ಮಲೆ ಸಿಡಿಗಿದ ಅಲೆ ಮುಕ್ಕಿಸಿ ಎತ್ತಿದ ಪ್ರಳಯ. ಕಲ್ಲೊಡನೆ ಮುಳ್ಳೊಡನೆ ಗಾಳಿ ಜೊತೆಗೆ ದಿನವೂ ಹೋರಾಡಿ ಮಾಡಿದ ವಂಶ. ತಿರುಗು ತಿರುಗು ಬಡ ಮುರಿಗಿದ ಮುರಿಗಿದ ನದಿಯು, ಗಗನ ಕರಗಿ ನೆಲ ಕರಗಿದ ಪರಿವರ್ತನೆಯು. ಅಹಂಕಾರದಿ ಕುಣಿದಾಡಿ ಅಗ್ನಿಯೊಳಗಿದಾಡಿ ಬೇರೇರಿ ಬಂದ ವಂಶ. ಬನ್ನಿ ಮರರೆಂಬೆ ತುಗಿ ಆನೆಗಳ ಸೈನ್ಯ ಹೋಗಿ ಬನ್ನಿ ಮೂಲೆ ರಾಗವು ಭವಿಷ್ಯ ಹೇಳಿದೆ. ನೇತು ಹಾಕಿರುವ ಬಿಳಿ ಹಸುವ ನೆತ್ತರಿಂದು ಬೀಸು ಗತಿ ಬೀಸು ಎಂದು ಕೇಳಿಕೊಂಡಿದೆ. ಹೈವಜರಿ ಬಂಡೆ ಕಲ್ಲ ಮೇಲಿರುವ ಅಗ್ನಿ ಹಕ್ಕಿ ದನಿ ಎತ್ತಿ ಕೂಗುತ್ತಿದೆ ದಕ್ಷಿಣದಲ್ಲೇ. ಹುಚ್ಚು ಹಿಡಿದ ಗುಳ್ಳೆ ನರಿ ಹಳ್ಳದೆಡೆ ಓಡುತ್ತಿದೆ. ಹೆಪ್ಪಾಗಿ ಕಂಡ ಕೂಡಲೇ ನಿಂತೊಳೆ ತಟಿ ಬಾ, ಆ ಕತಿ ಯತಿ ಬಾ, ನೀ ಆನೆ ಮಾಡು ಬಾ. ನಿಂತೊಳೆ ತಟಿ ಬಾ, ಆ ಕತಿ ಯತಿ ಬಾ, ನೀ ಆನೆ ಮಾಡು ಬಾ. ಬಾ ಬಾ ಬಾ. ಆದಿ ಜ್ವಾಲೆ, ಅನಂತ ಜ್ವಾಲೆ, ಮಾಯ ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡೋ ಜ್ವಾಲೆ, ಅಗ್ನಿ ಜ್ವಾಲೆ. ಆದರೆ ನಾನು ಕೇವಲ 6 ವರ್ಷದವಳಾಗಿದ್ದೆ. ಆರ್ ಯು ಸಾರಿ? ಅದ್ಭುತವಾದಂತಹ
ಸಂದೇಶವನ್ನು ಹೊಂದಿರುವಂತಹ ಪರ್ಫಾರ್ಮೆನ್ಸ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತು ರಮಂತೆ ತತ್ರ ದೇವತಃ ಎನ್ನುವಂತಹ ಈ ಪರಮ ಪುಣ್ಯ ಭೂಮಿಯಲ್ಲಿ ಜನ್ಮಿಸಿರುವಂತಹ ನಾವು ಒಂದು ಹೆಣ್ಣು ಇನ್ನು ಮುಂದೆ ಸಾರಿ ಎನ್ನುವಂತಹ ಕೇಳಬಾರದಂತಹ ಪದವನ್ನು ಕೇಳಬಾರದಂತಹ ಸಮಯದಲ್ಲಿ ಕೇಳಬಾರದಂತಹ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಿದರೆ ಅದಕ್ಕಿಂತಹ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ. ಇನ್ನು ಮುಂದೆ ಒಂದಿಷ್ಟು ಸಂದೇಶಗಳನ್ನು ಓದಿದ್ದೇವೆ. ಮೊಂಬತ್ತಿಯನ್ನು ಸುಡುವ ಬದಲು ಆ ಅತ್ಯಾಚಾರಿಯನ್ನೇ ಸುಟ್ಟು ಬಿಟ್ಟರೆ ಇದಕ್ಕೊಂದು ಅಂತಿಮ ತಿಲಾಂಜಲಿ ಸಿಗಬಹುದು ಅಂತ ಹೇಳಿ ಅಂತಹ ಒಂದು ರೋಧನೆಯ ಕಥೆಯನ್ನು ನಮಗೆ ಅಷ್ಟೇ ಪ್ರೀತಿಯಿಂದ ಅರ್ಥಗರ್ಭಿತವಾಗಿ ಮೂಡಿಸಿರುವಂಥದ್ದು. ಸೊ ಇವಳ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಡೈರೆಕ್ಟ್ ಸೂರಜ್ ಸನಿಲ್ ಸರ್. ಹಾಯ್ ಆದ್ಯ. ಹಾಯ್ ಸರ್. ಯಾರು ಕೊರಿಯೋಗ್ರಾಫ್ ಮಾಡಿರೋದು? ಶಿವ ಸರ್ ಇದ್ದಾರಾ? ಕ್ಯಾನ್ ಯು ಕಾಲ್ ಹಿಮ್ ಆನ್ ದ ಸ್ಟೇಜ್? ಶಿವ ಸರ್ ದಯವಿಟ್ಟು ಸ್ಟೇಜಿಗೆ ಬಂದು ಜಾಯ್ನ್ ಆಗಬೇಕು. ಒಂದು ಜೋರಾದ ಚಪ್ಪಾಳೆ ಬರಲಿ. ಇಷ್ಟೊಳ್ಳೆಯ ಸಂದೇಶವನ್ನು ಸಾರುವಂತಹ ಒಂದು ಅದ್ಭುತವಾದಂತಹ ಸರ್ ಈಚೆ ಬನ್ನಿ. ಓಕೆ, ಇಲ್ಲೇ ಇದ್ದಾರೆ. ಹಾಯ್. ಒಂದು ಒಳ್ಳೆ ಕಾನ್ಸೆಪ್ಟ್, ಮಹಿಳಾ ದೌರ್ಜನ್ಯ ಮತ್ತು ಮಹಿಳಾ ಸಬಲೀಕರಣ, ಇದು ಎರಡು ಹೇಗೆ ಮಾಡಬೇಕಂತ ನಿಮ್ಮ ಡಾನ್ಸ್ ಮುಖಾಂತರ ತೋರಿಸಿದ್ದೀರಾ. ವುಮೆನ್ ಸೆಂಟ್ರಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಏನು ಹೇಳ್ತೀನಂದರೆ ಆ ಥಿಂಕಿಂಗ್ ಪ್ರೊಸೆಸ್ ನೀವೇನು ಮಾಡಿದ್ದೀರಾ ಅದು ವಂಡರ್ಫುಲ್, ಅದರ ಬಗ್ಗೆ ನನಗೆ ಡೌಟ್ ಇಲ್ಲ. ಆದರೆ ಎಕ್ಸಿಕ್ಯೂಷನಲ್ಲಿ ಪ್ರಾಬ್ಲಮ್ ಇದೆ. ನಾವು ಯಾವಾಗಲೂ ರಿಯಲ್ ಲೈಫ್ ಸಬ್ಜೆಕ್ಟ್ ತೊಗೊಂಡಾಗ ನಮ್ಮ ಕಾಸ್ಟ್ಯೂಮು ಹಾಗೆ ಇರಬೇಕು. ಅಲ್ಲಿ ಡ್ಯಾನ್ಸ್ ಕಾಸ್ಟ್ಯೂಮ್ ಅಗತ್ಯನೇ ಇಲ್ಲ. ನೀವು ಬೇಕಾದ್ರೆ ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡು ಬನ್ನಿ. ಒಂದು ಹುಡುಗಿ ಸಲ್ವರಲ್ಲಿ ಇರ್ತಾಳೆ ಅಥವಾ ನಾರ್ಮಲ್ ಡ್ರೆಸ್ಸಿಂಗಲ್ಲಿ ಬಂದಾಗ ಆ ಸಬ್ಜೆಕ್ಟ್ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಇಲ್ಲಿ ಏನಾಯ್ತಂದರೆ ಒಂದು ಹುಡುಗಿ ಸ್ಕೂಲಿಗೆ ಹೋಗ್ತಾಳೆ, ಒಂದು ಹುಡುಗಿ ಶಾರ್ಟ್ ಡ್ರೆಸ್ಸಲ್ಲಿ ಇರ್ತಾಳೆ, ಅಥವಾ ಏನೇ ಆಗಿರಲಿ ಅದು ನಾರ್ಮಲ್ ಡ್ರೆಸ್ಸಲ್ಲಿ ತಂದಿದ್ದರೆ ಈ ಸಬ್ಜೆಕ್ಟ್ ಇನ್ನೂ ಕನ್ವಿನ್ಸಿಂಗ್ ಆಗಿರ್ತಿತ್ತು. ಮತ್ತು ಇಲ್ಲಿ ಜಸ್ಟ್ ಒಂದು ಡೈಲಾಗ್ ಮುಖಾಂತರ ಮೆಸೇಜ್ನ ಪಾಸ್ ಮಾಡಿದ್ದೀರಾ, ಬಟ್ ಆ್ಯಕ್ಟ್ ಮುಖಾಂತರ ಇನ್ನೂ ಪಾಸ್ ಮಾಡ್ಬೋದಿತ್ತು. ಅಂದರೆ ಡಾನ್ಸಿಂಗ್ ಇತ್ತು, ಇಲ್ಲ ಹೇಳ್ತಿಲ್ಲ, ಬಟ್ ಆ ಸಬ್ಜೆಕ್ಟ್ ನೀವು ತೊಗೊಂಡಿರೋದ್ರಿಂದ ಅಲ್ಲಿ ಹೇಗೆ ಮಹಿಳೆ ದೌರ್ಜನ್ಯಕ್ಕೆ ಒಳಗಾದ್ರು ಅಂದರೆ ಆ್ಯಕ್ಷನ್ ಮುಖಾಂತರ, ಈಗ ಗಂಡ ಬಡಿಯೋದಾಗಿರಲಿ ಅಥವಾ ತಂದೆ ಸ್ಕೂಲಿಗೆ ಬಿಡೋದಾಗಿರಲಿ ಅಥವಾ ರೋಡಲ್ಲಿ ಚುಡಾಯಿಸೋದಾಗಿರಲಿ, ಇದು ಕಾಣಲಿಕ್ಕೆ ಸಿಗಬೇಕಿತ್ತು. ಮತ್ತು ಫೈಟ್ ಇಲ್ಲಿ ಏನಾಯಿತು ಅಂದರೆ ಬರೀ ಸೆಂಟೆನ್ಸ್ ಮುಖಾಂತರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಾ. ಸೊ ಇದರ ಬಗ್ಗೆ ವರ್ಕ್ ಮಾಡಿದರೆ ನಿಜವಾಗ್ಲೂ ಈ ಡ್ಯಾನ್ಸ್ ಚೆನ್ನಾಗಿ ಬರ್ತಿತ್ತು. ಅದರ್ವೈಸ್ ಡ್ಯಾನ್ಸಿಂಗ್ ವೈಸ್ ಎನರ್ಜಿ ಇತ್ತು, ಬಟ್ ಆ್ಯಸ್ ಎ ಕಂಟೆಸ್ಟೆಂಟ್ಸ್ ನೀವು ಇನ್ನೂ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಬೇಕಿತ್ತಂತ ಅನ್ನಿಸ್ತು ಇದು ಈ ಡ್ಯಾನ್ಸಲ್ಲಿ. ಓಕೆ, ಅದರ್ವೈಸ್ other than dancing and energy is good. All the best to you all. Thank you. Thank you. ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಆದ್ಯ. ಹಾಯ್ ಸರ್. ಸೊ ಆದ್ಯ ಅವ್ರ ಎಕ್ಸ್ಪ್ರೆಷನ್ಸ್ ಮೇಲೆ ವರ್ಕ್ ಮಾಡಲೇಬೇಕು. ನಾವು ತುಂಬ ಫಿನಾಲೆ ಹತ್ತಿರ ಇದ್ದೀವಿ, ಇನ್ನೊಂದು ಹೆಜ್ಜೆ ಇಟ್ಟರೆ ನಾವು ಫಿನಾಲೆಯಲ್ಲಿರ್ತೀವಿ. ಸೊ ಈ ಟೈಮಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸು ತುಂಬ ಕೌಂಟ್ ಆಗುತ್ತೆ. ಸೊ ಅದನ್ನೆಲ್ಲ ಕೊರಿಯೋಗ್ರಾಫರ್ ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಹೊಸ ಒಂದು ಕ್ರಿಯೇಟಿವ್ ಆಗಿದೆ, ಹೊಸ ಒಂದು ಕಾನ್ಸೆಪ್ಟನ್ನ ತೊಗೊಂಬರೋಣ ಅಂತ ನೀವು ಪ್ರಯತ್ನ ಮಾಡಿದ್ದೀರಾ, ಅದಕ್ಕೆ ಸೊ. ಆ್ಯಂಡ್ ಇನ್ನೊಂದು ನನಗೇನು ಅನ್ನಿಸ್ತು ಅಂದರೆ ಆದ್ಯ ಕೋಆರ್ಡಿನೇಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲರ ಜೊತೆ ಸ್ವಲ್ಪ ಸಿಂಕ್ರನೈಸೇಷನು ಪ್ರಾಬ್ಲಮ್ ಇದೆ ಅಂತ ನನಗೆ ಫೀಲ್ ಆಗಿದ್ದು. ಕಾಂಪ್ಲೆಕ್ಸ್ ಆಗ್ಬೋದಿತ್ತು ಕೊರಿಯೋಗ್ರಫಿ ಇನ್ನೂ ಒಂದು ಸ್ವಲ್ಪ ಅಂತ ನನಗೆ ಅನಿಸಿದ್ದು. ಸೊ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ, ಹೇಳಿರೋ ಪಾಯಿಂಟ್ಸ್ ಮೇಲೆ ವರ್ಕ್ ಮಾಡಿದ್ರೆ ಆದ್ಯ ಪೊಟೆನ್ಷಿಯಲ್ ಇದೆ ಆದ್ಯಾಗೆ ಮಾಡೋದಕ್ಕೆ. ಸೊ ಅದನ್ನೆಲ್ಲ ಕೊರಿಯೋಗ್ರಾಫರ್ ಗಮನದಲ್ಲಿಟ್ಟು ಅವರಿಗೆ ಇನ್ನೂ ಟ್ರೈನ್ ಮಾಡಬೇಕು. ಸೊ ಆಲ್ ದ ವೆರಿ ಬೆಸ್ಟ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಓಕೆ, ಸುಮಿತ್ ಸರ್. ಆದ್ಯ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಿಜ ಅಂತ ಹೇಳಿದರೆ, ಬಟ್ ಅವನು ಕರೆಕ್ಟಾಗಿ ಈ ಕೊರಿಯೋಗ್ರಫಿಯಲ್ಲಿ ಯುಟಿಲೈಸ್ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಸ್ಟೋರಿ ನೀವೇನು ಕಾನ್ಸೆಪ್ಟ್ ಥಿಂಕ್ ಮಾಡಿದ್ದೀರಾ ಅದು ತುಂಬ ಚೆನ್ನಾಗಿತ್ತು, ಬಟ್ ಅದು ಎಕ್ಸಿಕ್ಯೂಟ್ ಆಗಿಲ್ಲ ಬಿಕಾಸ್ ಆಫ್ ಯುವರ್ ಕಾಸ್ಟ್ಯೂಮ್ ಆ್ಯಂಡ್ ಯುವರ್ ಮೇಕಪ್. ಅಲ್ಲಿ ನಮಗೆ ಆ ಫೀಲೇ ಬರಲಿಲ್ಲ. ಓಕೆ, ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ಳಿ. ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ, ರೈಟ್ ವೇಗೆ ಯೂಸ್ ಮಾಡಿ ಕೊರಿಯೋಗ್ರಫಿ. ಓಕೆ, ನೆಕ್ಸ್ಟ್ ಟೈಮಿಂದ ಗಮನ ಇಟ್ಕೊಳ್ಳಿ ಕೊರಿಯೋಗ್ರಾಫರ್ಸ್ ಪ್ಲೀಸ್. ಮತ್ತು ಆ ಫ್ಲಿಪ್ಸಲ್ಲಿ ಯಾಕೆ ಹೊಡಿತೀರಾ? ಕರೆಕ್ಟ್ ಇಲ್ಲ ಅಂತಂದರೆ ಪ್ಲೀಸ್ ಹೊಡಿಬೇಡಿ. ಎಕ್ಸಾಕ್ಟ್ ಕ್ಲೀನ್ ಲ್ಯಾಂಡಿಂಗ್ ಇದ್ದರೆ ಮಾತ್ರ ಅಟೆಂಪ್ಟ್ ಮಾಡಿ. ಓಕೆ, ಓಕೆ, ಪೇನ್ ಆಗ್ತಿದೆಯಾ? ಇಲ್ಲಲ್ಲ, ಅದೆಲ್ಲ ಅನ್ನೆಸೆಸರಿ ಬೇಡ. ಅಲ್ಲಿ ಹೊಡಿತಾರೆ ಯಾಕೆ ಬೇಡ. ಡಾನ್ಸ್ ಮಾಡಿ ಸಾಕು. ಡಾನ್ಸ್ ರಿಯಾಲಿಟಿ ಶೋ, ಪಲ್ಟಿ ರಿಯಾಲಿಟಿ ಶೋ ಅಲ್ಲ. ಹೊಡಿತೀರಂಥದ್ದು ಕರೆಕ್ಟ್ ಟೈಮಿಗೆ ಹೊಡಿರಿ, ಆಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಓಕೆ, ಪ್ಲೀಸ್. ಪೊಟೆನ್ಷಿಯಲ್ ಇದೆ ನಿಮಗೆ ಸಹ ಕೊರಿಯೋಗ್ರಫಿಯಲ್ಲಿ ಪೊಟೆನ್ಷಿಯಲ್ ಇದೆ, ಪ್ಲೀಸ್ ನೆಕ್ಸ್ಟ್ ಟೈಮಿಂದ. ಓಕೆ, ನಮ್ಮ ಸೆಲೆಬ್ರಿಟಿ ಜಡ್ಜಸ್.
ಹಾಯ್ ಆದ್ಯ. Hi, sir. ಸೊ ಇಟ್ ವಾಸ್ ಅ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. Thanks. ನಿಮ್ಮ ಸ್ಟಂಟ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಇಟ್ ವಾಸ್ ಸೂಪರ್. Thank you, sir. ಸೊ ಆಲ್ ದ ವೆರಿ ಬೆಸ್ಟ್ ಟು ಯು ಟು. Thank you, sir. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್, ನಮ್ಮೆಲ್ಲರಿಗೂ ಕೂಡ ಈ ಪರಿಸ್ಥಿತಿಗೆ ಈ ಸಮಯಕ್ಕೆ ಬೇಕಾಗಿರುವಂತಹ ಕಾನ್ಸೆಪ್ಟನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಹೋಪ್ ವೆಲ್ ಅಲ್ವಾ? ಥ್ಯಾಂಕ್ ಯು ಸರ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ ನಡೀತಾ ಇದೆ. ಸೊ ಇವತ್ತಿಗೆ ನಮ್ಮ ಗ್ರೂಪಿನ ಎಪಿಸೋಡ್ ಕೊನೆಗೊಳ್ತಾ ಇದೆ. ಸೊ 4 ವಾರಗಳ ಕಾಲ ನಮ್ಮ ಕರ್ನಾಟಕದ ಜನತೆಯನ್ನು ತುದಿಗಾಲಿನ ಮೇಲೆ ನಿಲ್ಲಿಸಿದಂತಹ ಪರ್ಫಾರ್ಮೆನ್ಸ್ಗಳು ಇವತ್ತಿಗೆ ಮುಕ್ತಾಯಗೊಳ್ತಾ ಇದೆ. ಆದರೂ ಇವತ್ತು ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಟೀಮ್ ಯಾವುದು ಅಂತ ಹೇಳಿ ನಾವು ಅನೌನ್ಸ್ ಮಾಡಬೇಕಿದೆ. ಆದರೆ ಅದನ್ನು ಅನೌನ್ಸ್ ಮಾಡಿ ಆ ಒಂದು ಟ್ರೋಫಿಯನ್ನು ಕೊಡೋದಕ್ಕೆ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಗೂಡ್ತಾ ಇರುವಂಥದ್ದು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿರುವಂತಹ ಪ್ರಜ್ವಲ್ ಹಾಗೆಯೇ ಅವರ ಧರ್ಮಪತ್ನಿ ಅನುಷಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಜ್ವಲ್ ಆ್ಯಂಡ್ ಅನುಷಾ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಜೊತೆಯಾಗಿರುವಂತಹ ಮುದ್ದಾದ ಜೋಡಿ ಈ ವೇದಿಕೆಯನ್ನು ಕೂಡಿಕೊಂಡು ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲೆಯ ಕೊನೆಯ ವಾರದ ದಿ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಸರ್. ಒಂದು ಪ್ರೀತಿಯಿಂದ ನಮ್ಮ ಜೊತೆಗೆ ಬಂದು ಇವತ್ತಿನ ಈ ರಂಗೇರುವ ಹೊತ್ತಿನಲ್ಲಿ ಇನ್ನಷ್ಟು ರಂಗೇರುವ ಹಾಗೆ ಉಪಸ್ಥಿತಿಯನ್ನು ತೋರಿಸಿದ್ದಕ್ಕಾಗಿ. ಎಸ್, ಸೊ ಕಾರ್ಯಕ್ರಮ ಎಂಡ್ ಆಗೋದಕ್ಕಿಂತ ಮೊದಲು ನಿತಿನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕಾರ್ಯಕ್ರಮದ ಅತಿಥಿಗಳಿಗೋಸ್ಕರ ಸೊ ಇವತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಈ ಒಂದು ಹೊತ್ತಿನಲ್ಲಿ ನಮ್ಮ ಕಂಟೆಸ್ಟೆಂಟ್ ಹಾಗೆಯೇ ನಮ್ಮ ಶೋಗೋಸ್ಕರ ಇಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಟ್ರೋಫಿ ನಿಮ್ಮ ಕೈಯಲ್ಲಿದೆ. ಅನೌನ್ಸ್ಮೆಂಟ್ ನಾವು ಮಾಡ್ತೇವೆ. ಸೊ ಏನಿಲ್ಲ, ಇವತ್ತಿನ ಈ ಒಂದು ವೀಕ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಹೋಗ್ತಾ ಇದೆ ಮಾನ್ವಿ ಆ್ಯಂಡ್ ಅವರ ಟೀಮ್ಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮಾನ್ವಿ ಆ್ಯಂಡ್ ಅವರ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಂಪೆಯ ಗತ ವೈಭವವನ್ನು ನೃತ್ಯದ ಮೂಲಕ ಚಿನ್ನದ ಬಾಲೆಯರು ವೇದಿಕೆ ಮೇಲೆ ಬಂದು ಅರ್ಪಿಸಿದಂತಹ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮತ್ತೆ ಮತ್ತೆ ಕೇಳ್ತಾ ಇರುವಂಥದ್ದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಮಾನ್ವಿಯ ಹಾಡಿನ ಹೆಜ್ಜೆಯ ಗುಡಿ ಅಂತ ಹೇಳ್ತಾ ಸೊ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲಿ. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಸೆಮಿಫಿನಾಲೆಯ ಕೊನೆಯ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ದಟ್ ಇಸ್ ಮಾನ್ವಿ ಉಡುಪಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದಗಳು. ನಿಮ್ಮ ಸಹಕಾರ ನಮ್ಮ ಈ ಒಂದು ಕಾರ್ಯಕ್ರಮದ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಉಪಸ್ಥಿತಿಗಾಗಿ ನಲ್ಮೆಯ ವಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ 4 ವಾರಗಳು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್, 20-18 ತಂಡಗಳ ನಡುವಿನ ಜಿದ್ದಾಜಿದ್ದಿ. ಸೊ ಇವತ್ತಿಗೆ ಆ ಜಿದ್ದಾಜಿದ್ದಿ ಕೊನೆಗೊಂಡು ಇವತ್ತು ಮುಕ್ತಾಯ ಆಗತ್ತೆ. ಆದರೆ ಮತ್ತೆ ಮುಂದಿನ ವಾರ ಹೊಸ ಹುರುಪಿನೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ, ಹೊಸ ಅವತಾರದೊಂದಿಗೆ ನಿಮ್ಮೆದುರಿಗೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಮತ್ತೆ ಬರಲಿಕ್ಕಿದೆ. ಅಲ್ಲಿಯ ತನಕ ಈ ವಾರಕ್ಕೆ ಶುಭ ವಿದಾಯವನ್ನು ಹೇಳ್ತಾ ಕರ್ನಾಟಕ ನಗಿಸ್ತಾ ಇರಿ. ನಗಿಸೋದಕ್ಕೆ ಮತ್ತೆ ಸೌಮ್ಯ ನಿಮ್ಮ ಜೊತೆಗೆ ಬರ್ತಾಳೆ, ನಾನು ಅವಳನ್ನು ಕಿಚಾಯಿಸೋದಕ್ಕೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್.